ಇವತ್ತು ನಾವು ಮಾಡೋಣ ಮರುವಾಯಿ ಪುಂಡಿ. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಒಣಮೆಣಸು, ತೆಂಗಿನ ತುರಿ, ಬೆಳ್ಳುಳ್ಳಿ, ಹಸೆ ಹುಳಿ, ಧನಿಯಾ, ಅರಶಿನ, ಮೆಂತೆ, ಜೀರಿಗೆ, ಮರುವಾಯಿ, ಕೆಂಪಕ್ಕಿ. ಈಗ ಅಕ್ಕಿಯನ್ನು ರುಬ್ಬೋಣ. ಅಕ್ಕಿಯನ್ನು 5-6 ಗಂಟೆಗಳ ಹೊತ್ತು ನೆನೆಸಿಟ್ಟಿದ್ದೇನೆ. ಅದನ್ನೀಗ ರುಬ್ತಾ ಇದ್ದೇನೆ. ಉಪ್ಪು ಹಾಕೋಣ. ಈಗ ರುಬ್ಬಿದ ಅಕ್ಕಿಯನ್ನು ಪಾತ್ರೆಗೆ ತೆಗೆಯೋಣ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಅದಕ್ಕೆ ಮೆಣಸನ್ನು ಹಾಕೋಣ. ಉದ್ದ ಮೆಣಸು 3-4, ಗಿಡ್ಡ ಮೆಣಸು 10-12. ಧನಿಯಾ ಹಾಕೋಣ. ಮೆಂತೆ ಹಾಕೋಣ. ಜೀರಿಗೆ ಹಾಕೋಣ. ಹುರಿದ ಮಸಾಲೆಯನ್ನು ರುಬ್ಬೋಣ. ಅರಿಶಿನ, ಹಸೆ ಹುಳಿ, ಬೆಳ್ಳುಳ್ಳಿ, ತೆಂಗಿನ ತುರಿ, ನೀರಾಕಿ ರುಬ್ಬೋಣ. ಮಸಾಲೆ ರೆಡಿಯಾಗಿದೆ. ಅದನ್ನು ಪಾತ್ರೆಗೆ ತೆಗೆಯೋಣ. ತೊಳೆದ ನೀರನ್ನು ಪಾತ್ರೆಗೆ ಹಾಕೋಣ. ಪುಂಡಿ ಬೇಯಲು ನೀರನ್ನು ಹಾಕೋಣ. ಪುಂಡಿ ಮಾಡಿ ಇಡೋಣ. ಮಾಡಿ ಆಗಿದೆ. ಈಗ ಬೇಯಲು ಬಿಡೋಣ. 20-25 ನಿಮಿಷ ಬೇಯಲು ಬಿಡೋಣ. ಈಗ ಮರುವಾಯಿಯನ್ನು ಮಾಡೋಣ. ಇಲ್ಲಿ ನಾನು ಒಂದು ಭಾಗವನ್ನು ಮಾತ್ರ ಹಾಕ್ತಾ ಇದ್ದೇನೆ. ನಿಮಗೆ ಬೇಕಿದ್ದರೆ 2 ಭಾಗವನ್ನು ಕೂಡ ಹಾಕಬಹುದು. ಪುಂಡಿ ಬೆಂದಿದೆ. ಈಗ ಅದನ್ನು ಪ್ಲೇಟಿಗೆ ಹಾಕೋಣ. ಬೆಂದ ಪುಂಡಿಯನ್ನು ಕಟ್ ಮಾಡೋಣ. ಉಪ್ಪು ಹಾಕಿ ರುಬ್ಬಿದ ಮಸಾಲೆಯನ್ನು ಕುದಿಯಲು ಇಡೋಣ. ಈಗ ಅದಕ್ಕೆ ಮರುವಾಯಿಯನ್ನು ಹಾಕೋಣ. ಹೊತ್ತು ಮುಚ್ಚಾಳು ಮುಚ್ಚಿ ಕುದಿಯಲು ಬಿಡೋಣ. ಈಗ ಕುದಿ ಬಂದಿದೆ. ಅದಕ್ಕೆ ಪುಂಡಿಯನ್ನು ಹಾಕೋಣ.
ಈಗ ಮುಚ್ಚಾಳ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಯಲು ಬಿಡೋಣ. ಈಗ ಕುದಿ ಬಂದಿದೆ. ಇದನ್ನು ರಾತ್ರಿ ಮಾಡಿ ಬೆಳಿಗ್ಗೆ ತಿಂದರೆ ಚೆನ್ನಾಗಿರುತ್ತೆ. ಮರುವಾಯಿ ಪುಂಡಿ ತಿನ್ನಲು ರೆಡಿಯಾಗಿದೆ. ಹೇಗುಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.